ಮಾರ್ಗದರ್ಶನದಲ್ಲಿ ನಮ್ಮ ಕೊಲ್ಯದವರೇ ಆದಂಥ ಈ ರೋಟರಿ ಸಮುದಾಯ ದಳದವರು ಬಹಳ ಉತ್ತಮ ರೀತಿಯ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಇದಕ್ಕೆ ಒಂದು ಆಶ್ರಯ ಸಹಯೋಗವನ್ನು ನಮ್ಮ ಶ್ರೀ ಶಾರದಾ ಸೇವಾ ಟ್ರಸ್ಟ್ ಹಾಗೆ ಶಾರದಾ ಉತ್ಸವ ಸಮಿತಿ ನಡೆತಾ ಇದೆ. ಪ್ರತಿ ವರ್ಷವೂ ನಮ್ಮ ಉತ್ಸವದ ಈ ಸಂದರ್ಭದಲ್ಲಿ ಈ ಪೆಂಡಲ್ನ ಭಾಗದಲ್ಲಿ ನಾವೆಲ್ಲ ಇದನ್ನು ಸೇರಿ ಬಹಳ ಅತ್ಯಮೂಲ್ಯವಾದಂಥ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಮತ್ತು ಮೊದಲಿಗೆ ನಾನು ನಿಜವಾಗಿಯೂ ಕೂಡ ಇದು ನಾಳೆಯಿಂದ ನಮ್ಮ ಶಾರದಾ ಪ್ರತಿಷ್ಠೆ ಆಗಿ 3 ದಿವಸದ ಉತ್ಸವ ನಡೀಲಿಕ್ಕಿದೆ. ಅದು ಧಾರ್ಮಿಕ ಉತ್ಸವ. ದೇವರಿಗೆ ಇನ್ನೂ ಕೂಡ ಹತ್ತಿರವಾದಂಥ ಚಟುವಟಿಕೆ ಏನಂದರೆ ಇಂತಹ ಸಾಮಾಜಿಕ ಚಟುವಟಿಕೆಗಳು. ಆ ರೀತಿಯಲ್ಲಿ ಇಂತಹ ಸಾಮಾಜಿಕ ಚಟುವಟಿಕೆ ಮೂಲಕ ಪ್ರಕೃತಿ ಪೂಜೆಯನ್ನು ಅಂದರೆ ಪರಿಸರ ಅದೇನೇ ಇರಲಿ, ಮರಗಿಡಗಳ ರಕ್ಷಣೆ ಇರ್ಬೋದು, ಪ್ರಾಣಿಗಳ ರಕ್ಷಣೆ ಇರ್ಬೋದು, ಇದನ್ನೆಲ್ಲ ಮಾಡುವಂಥ ಬಹಳ ಅಚ್ಚುಕಟ್ಟಾದಂಥ ಒಂದು ಪ್ರಕೃತಿ ಪೂಜೆಯ ಕೆಲಸವನ್ನು ಈ ರೋಟರಿ ಕ್ಲಬ್ನವರು ಮಾಡ್ತಾ ಇದ್ದಾರೆ. ಅದು ದೊಡ್ಡ ದೇವರ ಧಾರ್ಮಿಕ ಒಂದು ಕೆಲಸ ಅಂತೇಳಿ ಭಾವಿಸ್ತಾ ಈ ಒಂದು ಕೆಲಸ ಮಾಡುತ್ತಿರುವಂಥ ಈ ರೋಟರಿ ಕ್ಲಬ್ಬಿನ ಎಲ್ಲ ಪದಾಧಿಕಾರಿಗಳಿಗೆ ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ನಾನು ಮೊದಲಿಗೆ ಸಲ್ಲಿಸ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮವನ್ನು ಮಾತಿನ ಮೂಲಕವೇ ವಿದ್ಯುಕ್ತವಾಗಿ ಉದ್ಘಾಟನೆಗೊಳಿಸಿ ಮತ್ತು ಚುಚ್ಚುಮದ್ದಿನ ಒಂದು ವಿಶೇಷ ಅಂದರೆ ಆ್ಯಂಟಿ ರ್ಯಾಬಿಸ್ ಈ ವಿಶೇಷವಾದಂಥ ಲಸಿಕೆಯನ್ನು ನೀಡುವಂಥ ಈ ಒಂದು ಕಾರ್ಯಕ್ರಮ ಪ್ರಾಣಿಗಳಿಗೆ. ಹಾಗಾಗಿ ಬೆಕ್ಕು ಮತ್ತು ನಾಯಿಗಳಿಗೆ ಇಲ್ಲಿ ಅವಕಾಶ ಇದೆ ಅಂತೇಳಿ, ಮತ್ತು ದನ ಕೂಡ ಕೆಲವರು ತರ್ತಾರೆ, ಇಲ್ಲ ದನ ಇಲ್ಲ ಸಾರಿ. ಹಾಗೆ ಇಂಥ ಒಂದು ಒಳ್ಳೆಯ ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ. ಆ ಒಂದು ಕೆಲಸಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲರೂ ಕೂಡ ಸ್ಪಂದಿಸಿ ಇಲ್ಲಿ ತರುತ್ತಿರುವವರು ದಯವಿಟ್ಟು 1 ಗಂಟೆಯವರೆಗೆ ಸಾವಧಾನವಾಗಿ ಅದರಲ್ಲಿ ಭಾಗವಹಿಸಬೇಕಂತ ಮೊದಲು ನಾನು ಗ್ರಾಹಕರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಇವತ್ತು ಈ ಸಂದರ್ಭದಲ್ಲಿ ಇಲ್ಲಿ ಉಪಸ್ಥಿತರಿರುವಂಥವರನ್ನು ನಾನು ಸ್ವಾಗತಿಸುವಂಥ ನೆಲೆಯಲ್ಲಿ ನಾನು ಈ ಹೆಸರನ್ನು ಹೇಳ್ತಾ ಇದ್ದೇನೆ. ರೋಟರಿ ಕ್ಲಬ್ ಮಂಗಳೂರು ಪೂರ್ವ ಇದರ ಅಧ್ಯಕ್ಷರಾಗಿರ್ತಕ್ಕಂಥ ರೋಟೇರಿಯನ್ ರಾಘವೇಂದ್ರ ನೆಲ್ಲಿಕಟ್ಟೆ ಅವರು ನಮ್ಮೊಂದಿಗಿದ್ದಾರೆ. ಅವರನ್ನು ಕೂಡ ಹೃತ್ಪೂರ್ವಕವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ರೋಟರಿ ಸಮುದಾಯ ದಳ ಇದರ ಅಧ್ಯಕ್ಷರಾಗಿರ್ತಕ್ಕಂಥ ಸೀತಾರಾಮ್ ಎಸ್ ಕರ್ಕೇರ್ ಅವರಿದ್ದಾರೆ. ಅವರನ್ನು ಕೂಡ ನಾನು ಸಂಯುಕ್ತ ಸಂಸ್ಥೆಗಳ ಪರವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಕಾರ್ಯದರ್ಶಿ ಜಯದೇವ್ ಅಡ್ಕ ಅವರಿದ್ದಾರೆ, ಅವರನ್ನು ಕೂಡ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಸಾರ್ವಜನಿಕ ಶಾರದಾ ಮಹೋತ್ಸವ ಸಮಿತಿಯ ಅಧ್ಯಕ್ಷರು ಶ್ರೀ ಮೋಹನ್ ಶೆಟ್ಟಿ ಅವರು ನಮ್ಮ ಜೊತೆಗಿದ್ದಾರೆ. ಹಾಗೆ ಪ್ರಧಾನ ಕಾರ್ಯದರ್ಶಿ ಶ್ರೀಯುತ ರಾಜೇಶ್ KS ಅವರಿದ್ದಾರೆ. ಆಮೇಲೆ ನಮ್ಮ ಕೋಶಾಧಿಕಾರಿ ಅವರು ಕೂಡ ಇಲ್ಲಿ ಅವರು ಕೆಲಸ ಇದ್ದಾರೆ ಕೋಶಾಧಿಕಾರಿ ಉಮೇಶ್ ಕೊಲಾಲ್ ಅವರಿದ್ದಾರೆ. ಹಾಗೆ ಇನ್ನು ನಿಕಟಪೂರ್ವ ಅಧ್ಯಕ್ಷರಾಗಿರ್ತಕ್ಕಂಥ ಪ್ರಕಾಶ್ H ಅವರಿದ್ದಾರೆ. ಸಾಂಸ್ಕೃತಿಕ ಸಂಚಾಲಕರಾಗಿರ್ತಕ್ಕಂಥ ಜಗಜೀವನ್ ಕೊಲ್ಲಿ ಅವರಿದ್ದಾರೆ. ಆಮೇಲೆ ಉಪಾಧ್ಯಕ್ಷರು ನಮ್ಮ ಲಿಂಗಪ್ಪ ಪೂಜಾರಿ ಅವರು ನಮ್ಮ ಜೊತೆಗಿದ್ದಾರೆ. ಹಾಗೆ ಆದರ್ಶ ಮಿತ್ರ ಮಂಡಳಿಯ ಅಧ್ಯಕ್ಷರು ಶ್ರೀಯುತ ರಾಜೇಶ್ ಅವರು ನಮ್ಮ ಜೊತೆಗಿದ್ದಾರೆ. ಹಾಗೆ ಎಲ್ಲ ಸದಸ್ಯರು ವಿಶ್ವನಾಥ್ ಕೊಲ್ಲಿ ಅವರು ಸಂಘಟನಾ ಕಾರ್ಯದರ್ಶಿಯಾಗಿ ಇಲ್ಲಿದ್ದಾರೆ. ಹಾಗೆ ಟ್ರಸ್ಟಿಗಳಾಗಿ ಯಶೋಧರ್ ಇನ್ನುಳಿದಂತೆ ಎಲ್ಲ ಸದಸ್ಯರನ್ನು ಈ ಸಂದರ್ಭದಲ್ಲಿ ನಾನು ಇಲ್ಲಿ ಉಪಸ್ಥಿತರಿರುವಂತೆ ನಾವೆಲ್ಲ ಕೇಳಿಕೊಂಡಿದ್ದು ಅವರೆಲ್ಲ ಇದ್ದಾರೆ. ಅದರ ಜೊತೆಗೆ ಇದು ನಿಜವಾಗಿ ಕೂಡ ಏನಿಮಲ್ ಕೇರ್ ಟ್ರಸ್ಟ್ ಮ್ಯಾಂಗಳೂರು ಇವರದಾದಂಥ ಬಹಳ ಒಳ್ಳೆಯ ಒಂದು ಸಹಕಾರದಿಂದ ಇದು ನಡೀತದೆ. ಏನಿಮಲ್ ಕೇರ್ ಟ್ರಸ್ಟ್ ಮ್ಯಾಂಗಳೂರು ಇವರ ಈ ಸಹಯೋಗದಲ್ಲಿ ಅದರ ಅಡ್ವೈಸರ್ ಮಮತಾರಾವ್ ಮತ್ತು ಬಳಗದವರು ಇಲ್ಲಿಗೆ ಬಂದಿದ್ದಾರೆ. ಅವರನ್ನು ಕೂಡ ಗೌರವಪೂರ್ಣವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಜೊತೆಗೆ ಇದಕ್ಕೆ ಇನ್ನೊಂದು ಸಹಯೋಗ ಅಂತ ಹೇಳಿದ್ರೆ ಇದು ಪಶು ವೈದ್ಯ ಆಸ್ಪತ್ರೆ ಕೋಟೆಕಾರ್, ಇದಕ್ಕೆ ಸಂಬಂಧಪಟ್ಟ ಹಾಗೆ ಡಾಕ್ಟರ್ ಸೆವೆರಿನಾ ರಚನಾ ಡಿಸೋಜಾ ಅವರು ಇದ್ದಾರೆ, ಮುಖ್ಯ ಪಶು ವೈದ್ಯಾಧಿಕಾರಿ. ಅವರನ್ನು ಕೂಡ ಹೃತ್ಪೂರ್ವಕವಾಗಿ ಗೌರವಪೂರ್ಣವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರೆಲ್ಲರನ್ನು ಕೂಡ ದೂರದಲ್ಲಿ ಹಗ್ಗ ಹಿಡ್ಕೊಂಡು ಬರೋ ನಮ್ಮ ಹಿರಿಯ ರೊಟೇರಿಯನ್ ಶ್ರೀ ಜಯಕುಮಾರ್ ಅವರು ನಮ್ಮ ಜೊತೆಗಿದ್ದಾರೆ. ಅವರು ದೂರದಲ್ಲಿ ಅದಾಯ್ತಾ ಅದಾಗಿದೆ ಇದು ಮಾಡಿ ಅದು ಮಾಡಿ ಅಂತ ಹೇಳೋದು. ಯಾಕಂದರೆ ಅವರು ಸೀನಿಯರ್ ರೊಟೇರಿಯನ್, ಆದ್ದರಿಂದ ಅದೆಲ್ಲವನ್ನು ಕೂಡ ಗಮನಿಸಿ ಅದನ್ನು ವ್ಯವಸ್ಥೆಗೊಳಿಸ್ತಾರೆ. ಈ ಸಂದರ್ಭದಲ್ಲಿ ಸೇರಿದಂಥ ಎಲ್ಲರನ್ನು ಕೂಡ ನಮ್ಮ ಶಾರದಾ ಮಹೋತ್ಸವ ಸಮಿತಿ ಇರ್ಬೋದು, ಟ್ರಸ್ಟ್ ಇರ್ಬೋದು, ಆಮೇಲೆ ರೋಟರಿ ಸಮುದಾಯ ದಳ ಇರ್ಬೋದು, ಹಾಗೆ ಮತ್ತು ನಮ್ಮ ರೋಟರಿ ಕ್ಲಬ್ ಮಂಗಳೂರು ಪೂರ್ವ ಇದರ ವಾಹಿನಿ ಕೊಲ್ಯ ಇದು ಕೂಡ ಅಂದರೆ ಅಲ್ಲಿ ಒಂದು ರೀತಿಯಲ್ಲಿ ಒಂದನ್ನು ಬಿಟ್ಟು ಒಂದಿಲ್ಲ. ಅಲ್ಲಿ ವಿಲ್ಲವ ಅಸೋಸಿಯೇಷನ್ ಇರ್ಬೋದು, ಯುವ ವಾಹಿನಿ ಇರ್ಬೋದು, ಆಮೇಲೆ ರೋಟರಿ ಸಮುದಾಯ ದಳ ಇರ್ಬೋದು, ಆಮೇಲೆ ನಮ್ಮ ಹೊಸಕೂರಲ್ನವರು ಅವರು ಕೂಡ ಯಾವಾಗಲೂ ಜಂಟಿಯಾಗಿರೋ ಇವತ್ತು ಕೂಡ ಬಂದಿದ್ದಾರೆ. ಹಾಗೆ ಎಲ್ಲರನ್ನು ಸಮಗ್ರವಾಗಿ ನಾನು ಒಂದೇ ಮಾತಿನಲ್ಲಿ ಸ್ವಾಗತಿಸಿ ಮುಂದೆ ಮಾತಾಡಬೇಕು. ಮುಖ್ಯವಾಗಿ ರೋಟರಿ ಕ್ಲಬ್ ಮಂಗಳೂರು ಪೂರ್ವ ಇದರ ಅಧ್ಯಕ್ಷರು ಶ್ರೀ ರಾಘವೇಂದ್ರ ನೆಲ್ಲಿಕಟ್ಟೆ ಅವರು ಈ ಕಾರ್ಯಕ್ರಮದ ಉದ್ದೇಶಿಸಿ ಮಾತಾಡಬೇಕಾಗಿ ವಿನಂತಿ ಕೊಡ್ತೀನಿ. ನಮಸ್ಕಾರ ಎಲ್ಲರಿಗೂ. ಸಮಾಜಮುಖಿ ಕಾರ್ಯಕ್ರಮಗಳಿಗೆ ತನ್ನನ್ನು ತಾನು ತೊಡಗಿಸಿಕೊಂಡಂಥ ರೋಟರಿ ಮಂಗಳೂರು ಪೂರ್ವ ಸಂಸ್ಥೆ ಅದರೊಂದಿಗೆ ಇವತ್ತು
ರೋಟರಿ ಸಮುದಾಯದಳ ಕೊಲ್ಯ, ಶ್ರೀ ಶಾರದಾ ಮಹೋತ್ಸವ ಸಮಿತಿ ಕೊಲ್ಯ, ಯುವ ವಾಹಿನಿ ಕೊಲ್ಯ ಹಾಗೂ ಅನಿಮಲ್ ಕ್ರಸ್ಟ್ ಯೋಗದೊಂದಿಗೆ ಇವತ್ತು ನಡೆಯುತ್ತಿರುವ ವ್ಯಾಕ್ಸಿನೇಷನ್ ಕ್ಯಾಂಪ್ ಹೇಗೆ ಮನುಕುಲದ ಸೇವೆಯನ್ನು ರೋಟರಿ ಮಾಡ್ತಾ ಇದೆ, ಅದೇ ರೀತಿ ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡೋ ಕೆಲಸವನ್ನು ಸಹ ರೋಟರಿ ಇವತ್ತು ಈ ಒಂದು ಸಂಘ ಸಂಸ್ಥೆಗಳೊಂದಿಗೆ ಸೇರಿಕೊಂಡು ಮಾಡ್ತಾ ಇದೆ. ಮನುಷ್ಯರಿಗೆ ಹೇಗೆ ಬದುಕುವ ಹಕ್ಕಿದೆ, ಅದೇ ರೀತಿ ಪ್ರಾಣಿಗಳಿಗೂ ಸಹ ಬದುಕುವ ಒಂದು ಹಕ್ಕಿದೆ. ಅದನ್ನು ತಿಳಿದುಕೊಂಡು ಪ್ರಾಣಿಗಳನ್ನು ಪೋಷಿಸುವ ಹಾಗೂ ಅದನ್ನು ಯಾವುದೇ ರೀತಿ ಸಮಾಜಕ್ಕೆ ಅದರಿಂದ ಹಾನಿಕಾರಕ ಆಗದೇ ಇರುವಂಥ ರೇಬಿಸ್ ವ್ಯಾಕ್ಸಿನೇಷನ್ ಕ್ಯಾಂಪನ್ನು ರೇಬಿಸ್ ವ್ಯಾಕ್ಸಿನೇಷನ್ ಕೊಡುವಂಥ ಕ್ಯಾಂಪನ್ನು ಇವತ್ತು ಹಮ್ಮಿಕೊಂಡಿದ್ದಾರೆ. ಸರಿಸುಮಾರು ಗೂಗಲ್ ಅಂಕಿ ಅಂಶಗಳ ಪ್ರಕಾರ ಕಡಿಮೆ ಅಂತ ಹೇಳಿದ ಒಂದು 5,000+ ಮೆಂಬರ್ಸ್ ಜನರು ಈ ರೇಬಿಸಿಂದ ವರ್ಷಕ್ಕೆ ಸಾವನ್ನು ಅಪ್ಪುತ್ತಾ ಇದ್ದಾರೆ ಅನ್ನೋ ಒಂದು ಅಂಕಿಅಂಶವನ್ನು ನಾವು ತಿಳಿದುಕೊಂಡಿರ್ತೇವೆ. ಅದನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಇವತ್ತು ನಡೆಯುತ್ತಿರುವಂಥ ಈ ಕಾರ್ಯಕ್ರಮ ತುಂಬ ಅಭಿನಂದನೆಗೆ ಅರ್ಹ ಅಂತ ಹೇಳ್ತಾ, ಇಂಥ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡುವಲ್ಲಿ ಎಲ್ಲ ಸಂಘ ಸಂಸ್ಥೆಗಳು ಮುಂದೆ ಬರಲಿ. ಅದೇ ರೀತಿ ರೋಟರಿ ಯಾವತ್ತೂ ಅದಕ್ಕೆ ಬೆನ್ನೆಲುಬಾಗಿ ನಿಲ್ಲುತ್ತದೆ ಅಂತ ಹೇಳ್ತಾ ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸುತ್ತಾ ನನ್ನ ಎರಡು ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಮಾತುಗಳನ್ನು ಹೇಳಿದ್ದಾರೆ ಅಧ್ಯಕ್ಷರು. ಏನಂತ ಹೇಳಿದರೆ, ಮನುಷ್ಯನಂತೆ ಪ್ರಾಣಿಗಳಿಗೂ ಕೂಡ ಬದುಕುವ ಹಕ್ಕಿದೆ. ಆ ಹಕ್ಕನ್ನು ನಿಭಾಯಿಸ್ಕೊಳ್ಬೇಕಾದ್ರೆ ಬಾಯಿ ಬಾರದ ಪ್ರಾಣಿಗಳಿಗೆ ನಾವೇ ಕೆಲಸ ಮಾಡಬೇಕಾಗಿದೆ. ಈ ದೃಷ್ಟಿಯಲ್ಲಿ ಬಹಳ ಒಳ್ಳೆಯ ಅತ್ಯಮೂಲ್ಯವಾದಂಥ ಕೆಲಸವನ್ನು ಅವರು ಕೈಗೊಂಡಿದ್ದಾರೆ. ಒಳ್ಳೆಯ ಮಾತುಗಳಿಗೆ ವಂದನೆಗಳು ಸರ್. ಹಾಗೆ ಅಧ್ಯಕ್ಷರು ಅವರನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಗೌರವಪೂರ್ಣವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ನಮ್ಮಲ್ಲಿ ಇದೀಗ ರೋಟರಿ ಸಮುದಾಯ ದಳದ ವಸಂತ್ ಶೆಟ್ಟರವರು, ಅದೇ ಈಗಾಗಲೇ ನಮ್ಮ ಪಶುವೈದ್ಯಾಧಿಕಾರಿಯವರು ಹೇಳಿದರು ಇಲಾಖೆ ಪರವಾಗಿ ಮಾತಾಡಬೇಕಂತ. ನಾನು ಇಲಾಖೆಯಲ್ಲೇ ಮುಖ್ಯ ಪಶುವೈದ್ಯಾಧಿಕಾರಿಯಾಗಿ ಕೆಲಸ ನಿರ್ವಹಿಸ್ತಿದ್ದೇನೆ ಹಾಗೂ ರೋಟರಿಯಲ್ಲಿ ಕೂಡ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ನಮ್ಮ ರೋಟೇರಿಯನ್ ಪ್ರೆಸಿಡೆಂಟ್ ರಾಘವೇಂದ್ರ ನೆಲ್ಲಿಕಟ್ಟೆ ಹೇಳಿದಾಗೆ ಸುಮಾರು 5,000 to 10,000 ಜನ ನಮ್ಮ ರೇಬಿಸ್ ರೋಗದಿಂದ ನಮ್ಮ ದೇಶದಲ್ಲಿ ಸಾಯ್ತಾರೆ. ಸುಮಾರು ಟೋಟಲ್ ಆಗಿ 40,000 to 50,000 ಜನದಷ್ಟು ಸಾಯ್ತಾರೆ. ಬಟ್ ಸಾಯುವಂಥದ್ದು ಬೇರೆ ಕಾಯಿಲೆಗಳಿಂದ ಸಾಯ್ಬೋದು, ಆದರೆ ಹುಚ್ಚುನಾಯಿ ರೋಗದಿಂದ ಸಾಯುವಂಥದ್ದೊಂದು ಅದೊಂದು ಹಾರಿಬಲ್ ಡೆತ್ತು. ಆದ್ದರಿಂದ ಅದನ್ನು ನಾವು ತಲೆತಲಾಂತರದಿಂದ ಅದೊಂದು ತುಂಬ ಪನಿಷ್ಮೆಂಟ್ ಅಂತ ತಗೊಂಡಿರೋದ್ರಿಂದ, ಹಾಗೂ ಇತ್ತೀಚೆಗೆ ನಿಮಗೆ ಪೇಪರಲ್ಲಿ ಎಲ್ಲ ಕಡೆ ನೋಡಿರ್ಬೋದು, ನಾಯಿ ಕಚ್ಚಿದೆ. ಇದರ ಅರ್ಥ ಏನಂದರೆ ನಾಯಿಯ ಸಂಖ್ಯೆ ನಮ್ಮ ಅಕ್ಕಪಕ್ಕದಲ್ಲಿ ಜಾಸ್ತಿ ಆಗ್ತಾ ಇದೆ. ಇದು ಎಲ್ಲರಿಗೂ ಗೊತ್ತಿದೆ. ಸೊ ಇದಕ್ಕೊಂದು ಏನೋ ಒಂದು ಸೊಲ್ಯೂಷನ್ ಕಂಡುಹಿಡಿಯುವ ರೀತಿಯಲ್ಲಿ ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಆಗಿರ್ಬೋದು ಅಥವಾ ನಮ್ಮ ಇಲಾಖೆಗಳಾಗಿರ್ಬೋದು ಏನೋ ಒಂದು ಸಮನ್ವಯ ಸಾಧಿಸಿ ABC ಎನಿಮಲ್ ಬರ್ತ್ ಕಂಟ್ರೋಲ್ ಪ್ರೋಗ್ರಾಮ್ಗಳನ್ನು ಕೂಡ ಮಾಡಲಿಕ್ಕೆ ಮುಂದಿನ ದಿನದಲ್ಲಿ ಆಗುತ್ತೆ. ಆದರೆ ಈಗ ನಮ್ಮ ರೋಟರಿ ಕ್ಲಬ್ ಮಂಗಳೂರು ಈಸ್ಟು, ರೋಟರಿ ಸಮುದಾಯ ದಳ, ಯುವ ವಾಹಿನಿ ಹಾಗೂ ಇಲ್ಲಿನೆಲ್ಲ ಸಂಘ ಸಂಸ್ಥೆಗಳನ್ನು ಇದು ಸುಮಾರು ಮೋಸ್ಟ್ಲಿ ಮೋರ್ ದೆನ್ 10 years ಆಯ್ತು ಅನಿಸುತ್ತೆ. 25 ವರ್ಷಗಳು ಸತತವಾಗಿ ಈ ಕೆಲಸವನ್ನು ಮಾಡ್ತಾ ಇದೆ. ಅಂದರೆ ಇದರ ಒಂದು ಪ್ರಾಮುಖ್ಯತೆಯನ್ನು 25 ವರ್ಷದ ಹಿಂದೆ ಪ್ರಾರಂಭ ಮಾಡಿದ್ದಾರೆ. ಅಂದರೆ ಖಂಡಿತವಾಗಿ ಈ ಸಂಘ ಸಂಸ್ಥೆಗಳಿಗೆ ಎಲ್ಲರಿಗೂ ನಾವು ಹ್ಯಾಟ್ಸ್ ಆಫ್ ಹೇಳಬೇಕು. ಒಂದು ಕೈ ಚಪ್ಪಾಳೆ ಕೊಡಲೇಬೇಕು. ಯಾಕಂತ ಹೇಳಿದರೆ ಈಗ ನಮಗೆಲ್ಲರಿಗೂ ಅದ್ರ ಬಗ್ಗೆ ನಾಲೆಜ್ ಇರ್ಬೋದು. 25 ವರ್ಷದ ಹಿಂದೆ ಇಂಥದ್ದೊಂದು ಪ್ರಾಬ್ಲಮ್ ನಮಗೆ ಮುಂದೆ ಬರ್ತದೆ ಅನ್ನುವಂಥದ್ದನ್ನು ಮನಗಂಡು ಅದನ್ನು ಮಾಡ್ತಾ ಇದ್ದಾರೆ. ಬಹುಶಃ ನಾನು ಹೆಚ್ಚಿನ ವರ್ಷದಲ್ಲಿ ಇಲ್ಲಿ ಜಸ್ಟ್ ಪಾಲ್ಗೊಳ್ತಾ ಇದ್ದೇನೆ. ಖಂಡಿತವಾಗಿಯೂ ಎನಿಮಲ್ ಕೇರ್ ಟ್ರಸ್ಟ್ ಇರ್ಬೋದು, ಇವರೆಲ್ಲರೂ ಕೂಡ ಒಂದು ಸಮಾಜಮುಖಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮತ್ತು ಕಳೆದ ಒಂದು ಕೆಲವು 2-3 ವರ್ಷದಿಂದ ನಮ್ಮ ಇಲಾಖೆಯಲ್ಲಿ ಕೂಡ ಉಚಿತವಾಗಿ ಲಸಿಕೆ ಬರ್ತಾ ಇದೆ. ಅದನ್ನು ನಮ್ಮ ಪಶುವೈದ್ಯಾಧಿಕಾರಿ ಡಾಕ್ಟರ್ ರಚನಾ ಅವರು ಈ ಒಂದು ನಮ್ಮ ಈ ಕ್ಯಾಂಪಿಗೆ ಉಚಿತವಾಗಿ ನೀಡಿದ್ದಾರೆ. ಸೊ ಖಂಡಿತವಾಗಿ ಮುಂದಿನ ದಿನದಲ್ಲಿ ಕೂಡ ನಮ್ಮ ಇಲಾಖೆಯಿಂದ ಏನಾದರೆ ಇದಕ್ಕೆ ಸವಲತ್ತುಗಳು ಬೇಕಾದಲ್ಲಿ ನಮ್ಮ ಸ್ಥಳೀಯ ಪಶುವೈದ್ಯಾಧಿಕಾರಿಯನ್ನು ಭೇಟಿಯಾದಾಗ ಖಂಡಿತವಾಗಿ ಅವರು ಹೆಲ್ಪ್ ಮಾಡ್ತಾರೆ. ಸೊ ಇವತ್ತಿನ ಈ ಕಾರ್ಯಕ್ರಮ ಯಶಸ್ವಿ ಆಗಲಿ, ನಡೀಲಿ ಅಂತ ಹೇಳ್ತಾ ಇದನ್ನು ಆರ್ಗನೈಸ್ ಮಾಡಿದ ಎಲ್ಲರಿಗೂ ಕೂಡ ನನ್ನ ಅನಂತಾಳದ ಧನ್ಯವಾದಗಳನ್ನು ಹೇಳ್ತೇನೆ. ಥ್ಯಾಂಕ್ ಯು. ತುಂಬ ಧನ್ಯವಾದಗಳು ವಸಂತ್ ಶೆಟ್ಟಿ ಅವರಿಗೆ. ಉತ್ಸವ ಸಮಿತಿಯ ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ಗಣೇಶ್ ಕೊಲ್ಲಿ ಅವರ ಮನೆ ಮುಂಭಾಗದಲ್ಲೇ ಈ ಕಾರ್ಯಕ್ರಮ ನಡೀತಾ ಇದೆ. ಅವರು ಉಪಸ್ಥಿತರಿದ್ದಾರೆ. ಅವರನ್ನು ಕೂಡ ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸುವುದರ ಮೂಲಕವಾಗಿ, ಈಗಾಗಲೇ ಜಯಕುಮಾರ್ ಅವರು ಹೇಳಿದರು 25ನೇ ವರ್ಷದ ಈ ಕಾರ್ಯಕ್ರಮ ನಮ್ಮದು ಅಂತ. ಇದಕ್ಕೆ ರಜತ ಸಂಭ್ರಮ ಅಂತ ಹೆಡ್ಡಿಂಗ್ ಒಳ್ಳೆಯದಾಗೋದಿಲ್ಲ. ಯಾಕಂತ ಹೇಳಿದರೆ 25ನೇ ವರ್ಷದ ಜಾಗೃತಿ ಕಾರ್ಯಕ್ರಮ ಒಂದು ಅಲ್ವಾ. 25ನೇ ವರ್ಷದ ಒಂದು ಜಾಗೃತಿ ಕಾರ್ಯಕ್ರಮವನ್ನು ಇವ್ರು ಮಾಡ್ತಾ ಇದ್ದಾರೆ. ಇದು ರಜತವಾದರೂ ಕೂಡ. ಹಾಗಾಗಿ ಯಾಕೆ ಅಂತ ಹೇಳಿದ್ರೆ ಇದನ್ನು ಮಾಡದೆ ಉಳಿಯುವಂಥ ಕೆಲಸ ಆಗಬೇಕು. ಅದಕ್ಕೆ ಅದು ಈಗ ಅವರು ವಸಂತ್ ಶೆಟ್ಟಿ ಹೇಳಿದ ಹಾಗೆ ಇದು ಸತ್ತವರ ಸಂಖ್ಯೆ ಜಾಸ್ತಿ ಆದರೆ ಹೋದರೆ
ಖಂಡಿತವಾಗಿ ಇದನ್ನು ನಿಲ್ಲಿಸಲಿಕ್ಕೆ ಬರುವುದಿಲ್ಲ. ಹಾಗೆ ಅದು ಝೀರೋಗೆ ಬಂದರೆ ಈ ಕಾರ್ಯಕ್ರಮವೇ ಬೇಕಂತ ಇಲ್ಲ ನಮಗೆ. ಆ ದೃಷ್ಟಿಯಲ್ಲಿ ಅದು ಆದಷ್ಟು ಕಡಿಮೆ ಆಗಲಿ ಈ ರೀತಿಯಲ್ಲಿ ಲಸಿಕೆ ಕೊಡುವಂಥದ್ದು ಅಂಥೇಳಿ ಕೂಡ ನಾವು ಅದನ್ನು ಆಶಿಸಬೇಕಂತ ಹೇಳಿಕೊಂಡು, ಈಗ ನಮ್ಮೊಂದಿಗೆ ಎನಿಮಲ್ ಕೇರ್ ಟ್ರಸ್ಟಿನ ಇವರು ಅಡ್ವೈಸರ್ ಶ್ರೀ ಮಮತಾ ರಾವ್ ಅವರಿದ್ದಾರೆ. ಅವರು ಈ ಕಾರ್ಯಕ್ರಮದ ಉದ್ದೇಶಿಸಿ ಎರಡು ಮಾತಾಡಬೇಕಾಗಿ ವಿನಂತಿ. ಇವತ್ತಿನ ದಿನ ನಾವು ಕೆಲವು ನಾಯಿ ಮರಿಗಳನ್ನ, ಬೆಕ್ಕು ಮರಿಗಳನ್ನ ತಂದಿದ್ದೇವೆ. ನೀವು ನೋಡ್ತಾ ಇರೋಂಗೆ ದಯವಿಟ್ಟು ದತ್ತು ತಗೊಳ್ಳಿ. ಇವೆಲ್ಲ ಎಲ್ಲದಕ್ಕೂ ಲಸಿಕೆ ಆಗಿದೆ. ಆ್ಯಂಟಿ ರೇಬೀಸ್ ವ್ಯಾಕ್ಸಿನೇಷನ್ ಮತ್ತು ಡಿಸ್ಟೆಂಪರ್ DHPPI ವ್ಯಾಕ್ಸಿನೇಷನ್ ಕೂಡ ಆಗಿದೆ. ಇವಕ್ಕೆಲ್ಲ ಒಳ್ಳೆ ಮನೆಗಳನ್ನ ಕೊಡಿ. ಹಣ ಕೊಟ್ಟು ಪ್ರಾಣಿಗಳನ್ನ ತಗೊಳ್ಬೇಡಿ ಬ್ರೀಡರ್ಸಿಂದ. ಇಂಥ ಪ್ರಾಣಿಗಳಿಗೆ ನೀವು ಮನೆ ಕೊಟ್ಟು ಅದನ್ನು ಚೆನ್ನಾಗಿ ನೋಡಿಕೊಂಡು ಅದಕ್ಕೆ ಟೈಮ್ ಬಂದಾಗ ಒಂದು ಆ್ಯನಿಮಲ್ ಬರ್ತ್ ಕಂಟ್ರೋಲ್ ಮಾಡಿದರೆ ದಾರಿಯಲ್ಲಿರುವ ಪ್ರಾಣಿಗಳನ್ನು ಕಡಿಮೆ ಮಾಡ್ಬೋದು. ಯಾಕಂದರೆ ಎಷ್ಟೇ ನಾವು ದಾರಿ ಪ್ರಾಣಿಗಳಿಗೆ ಆಪ್ರೇಷನ್ ಮಾಡಿದ್ರೂ ಜನರು ದಾರಿಯಲ್ಲಿ ಬಿಟ್ಟು ಮರಿಗಳನ್ನ ಬಿಡ್ತಾನೆ ಇರ್ತಾರೆ. ಸೊ ಅದಕ್ಕೋಸ್ಕರ ನಿಮ್ಮ ನಾಯಿಗಳಿಗೆ ಆಪ್ರೇಷನ್ ಮಾಡಿ ಆ್ಯನಿಮಲ್ ಬರ್ತ್ ಕಂಟ್ರೋಲ್ ಮಾಡಿ. ಆ್ಯಂಡ್ ನಮ್ಮ ಸಂಸ್ಥೆ ಮೂಲಕ ನಮ್ಮ ಸಂಸ್ಥೆ ಒಂದೇ ಅಲ್ಲ, ಬಟ್ ನಮ್ಮಂಥವರು ಯಾರ್ಯಾರು ರೆಸ್ಕ್ಯೂ ಮಾಡ್ತಾರೆ ಅಂಥವರ ಮೂಲಕ ದಯವಿಟ್ಟು ದತ್ತು ತಗೊಂಡು ಅಡಾಪ್ಟ್ ಮಾಡಿ ಅದನ್ನು ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳ್ತೇನೆ. ಥ್ಯಾಂಕ್ ಯು. ನಮ್ಮ ಗೌರವ ಸಲಹೆಗಾರರು ಶ್ರೀ ಮಮತಾ ರಾವ್ ಅವರು ಇಲ್ಲಿ ಎನಿಮಲ್ ಕೇರ್ನ ಪರವಾಗಿ ಮಾತನಾಡಿದರು. ನೋಡಿ, ಇಲ್ಲಿರುವಂಥ ನಾಯಿ ಮರಿ ಮತ್ತು ಬೆಕ್ಕಿನ ಮರಿ ಭಾಳ ಚಂದ ಉಂಟು, ಬೆಕ್ಕಿನ ಮರಿಗಳು. ಹಾಗೆ ಅದನ್ನು ದಯವಿಟ್ಟು ಯಾರು ಇದಕ್ಕೇನು ದುಡ್ಡು ಕೊಟ್ಟು ತಗೊಂಡು ಹೋಗಬೇಕಾಗಿಲ್ಲ ಅಲ್ವಾ. ದಯವಿಟ್ಟು ಈ ಇಲ್ಲಿರುವಂಥ ಬೆಕ್ಕಿನ ಮರಿ, ನಾಯಿ ಮರಿ, ಸಾಕು ಪ್ರಾಣಿಗಳಿಗೆ ನಿಮ್ಮ ಮನೆಗೆ ಬಹಳ ಜಾಗ್ರತೆಯಲ್ಲಿ ಅದನ್ನು ನೀವೆಲ್ಲ ಯೂಸ್ ಮಾಡೋದಾದರೆ ಖಂಡಿತವಾಗಿ ಅದನ್ನು ಇವತ್ತು ಪಡ್ಕೊಂಡು ಹೋಗ್ಬೋದು ಅಂತೇಳಿ ಕೂಡ ವಿನಂತಿ ಮಾಡಿಕೊಳ್ತಾ ಇದ್ದಾರೆ. ಹಾಗೆ ಕಾರ್ಯಕ್ರಮವನ್ನು ನಾವು ಚಾಲನೆ ಮಾಡೋಕ್ಕಿಂತ ಮೊದಲು ನಮ್ಮ ಈ ಒಂದು ಸಂಯುಕ್ತ ಸಹಯೋಗದಲ್ಲಿ ನಡೆಯತಕ್ಕಂಥ ಈ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟ ಹಾಗೆ ಶಾರದಾ ಸೇವಾ ಟ್ರಸ್ಟ್ನ ಅಧ್ಯಕ್ಷರು ಶ್ರೀಯುತ ಮೋಹನ್ ಶೆಟ್ಟಿ ಅವರಿದ್ದಾರೆ. ನಿಕಟಪೂರ್ವ ಅಧ್ಯಕ್ಷರಾಗಿರ್ತಕ್ಕಂಥ ಪ್ರಕಾಶ್ ಎಚ್ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಎರಡು ಮಾತಾಡಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಎಲ್ಲ ನಮ್ಮ ಶ್ರೀ ಶಾರದಾ ಸೇವಾ ಟ್ರಸ್ಟ್, ಶಾರದಾ ಮಹೋತ್ಸವ ಸಮಿತಿ ಕೊಲ್ಯ ಸೋಮೇಶ್ವರ ಹಾಗೂ ಇವತ್ತಿನ ಈ ಅನಿಮಲ್ ಕೇರ್ ಇದಕ್ಕೆ ಸಹಕಾರ ಕೊಟ್ಟ ಎಲ್ಲ ಸಂಘ ಸಂಸ್ಥೆ ಹೊಂದಿಸ್ತಾ ಒಂದು ಮಾತು. ಈಗಾಗಲೇ ನಮಗೆ ಅವರು ಹೇಳಿದ 25ನೇ ವರ್ಷ ಅಂತ. ಈ ನಮ್ಮ ಪರಿಸರದಲ್ಲಿ ನಮಗೆ ಕಣ್ಣಿಗೆ ಕಾಣಿಸೋದು ದಿವಂಗತ ಜಲಂಧರ್ ರೈ ಶಿಕ್ಷಕರು. ಅವರು ಯಾವ ಥರ ಒಂದು ತನ್ನ ಜೀವನ ಮರಣದಲ್ಲಿ ಒದ್ದಾಡಿದ ನಾಯಿ ಕಚ್ಚಿ ಅಂತ ನೋಡಿದ್ದೇವೆ. ಆ ಪ್ರಕರಣದಿಂದ ಉತ್ತೇಜಿತರಾಗಿ ಈ ಒಂದು ಕಾರ್ಯಕ್ರಮ ಇಲ್ಲಿ ನಡೀತಾ ಉಂಟು ಎಲ್ಲರಿಗೂ. ಆ ಒಂದು ಇದರಲ್ಲಿ ಮಾಡುವಂಥ ಕಾರ್ಯಕ್ರಮದಲ್ಲಿ ವರ್ಷಂಪ್ರತಿ ಎಲ್ಲರೂ ಭಾಗಿಯಾಗ್ತಾ ಇದ್ದೀರಿ. ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಒಂದು ನಾಯಿ ಮತ್ತು ಬೆಕ್ಕಿನ ಈ ಒಂದು ಲಸಿಕಾ ಕಾರ್ಯಕ್ರಮದ ಭಾಗಿಯಾಗಿ ನಮಗೆ ಪೂರ್ಣ ಸಹಕಾರ ನೀಡಬೇಕು ಅಂತ ಸಾರ್ವಜನಿಕ ಬಂಧುಗಳಲ್ಲಿ ವಿನಂತಿಸ್ತಾ ಅವಕಾಶಕ್ಕಾಗಿ ನನ್ನ ವಂದನೆ ಸಲ್ಲಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಈ ಒಂದು ಕಾರ್ಯಕ್ರಮಕ್ಕೆ ಅಂದರೆ ರೋಟರಿ ಸಮುದಾಯದಳ ಕೊಲ್ಯ ಇವರು ಏರ್ಪಡಿಸಿದಂಥ ಈ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟ ಹಾಗೆ ಸಂಯುಕ್ತ ಸಂಘಟನೆಗಳ ಎಲ್ಲ ಪದಾಧಿಕಾರಿಗಳಿಗೆ ಒಂದೇ ಮಾತಿನಲ್ಲಿ ಧನ್ಯವಾದವನ್ನು ಸಲ್ಲಿಸಿ ಈ ಲಸಿಕೆ ಕಾರ್ಯಕ್ರಮವನ್ನು ಆರಂಭಿಸಬೇಕಾಗಿ ವಿನಂತಿಸ್ತೀನಿ.